ಹರೇ ಕೃಷ್ಣ ಮಾತಾಜಿ ಮಾಡಿದ್ದೇನೆ. ನೀವು ಹ್ಯಾಂಡ್ ರೈಸ್ ಮಾಡಿದ್ದಕ್ಕೆ ಹೋಸ್ಟ್ ಮಾಡಿದ್ದೇನೆ ನಾನು. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬಂದ್ಬಿಟ್ಟಿದ್ದೀರಾ? ಬರಲ್ಲ ಅಂದ್ರಿಲ್ಲ. ಹ್ಞೂ ಮಾತಾಜಿ, ಮನ್ಸು ತಡಿಲಿಲ್ಲ. ಅದೇ ರಾತ್ರಿ ತಾನೆ, ಏನಿರಲ್ಲ. ಹೌದು. ಏನ್ ಮಾಡ್ತೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಸಾದ್ವೈತಂ ಶ್ರೀರೂಪಂ ಸಾಗ್ರಜಾತಂ ಸಾಗರ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ಎಲ್ಲ ಭಕ್ತಾದಿಗಳಿಗೆ. ನನಗೆ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ನಾಮನಿಷ್ಠ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ, ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಎಲ್ಲ ಗುರುಗಳಿಗೆ ಶ್ರೀಲ ಪ್ರಭುಪಾದರಿಗೆ ನಮ್ಮ ನಮನಗಳನ್ನು ತಿಳಿಸಿ ಇಂದಿನ ಶ್ಲೋಕ ತರಗತಿಯನ್ನು ಪ್ರಾರಂಭಿಸೋಣ. ನಾವು ಇಂದು 2ನೇ ಅಧ್ಯಾಯದಲ್ಲಿದ್ದೇವೆ. 2ನೇ ಅಧ್ಯಾಯ 9ನೇ ಶ್ಲೋಕದಿಂದ ಶುರು ಮಾಡುವ. ಮಾತಾಜಿ ನಿಮ್ಮನ್ನು ಪೋಸ್ಟ್ ಮಾಡಿದ್ನಲ್ಲ, ಇನ್ನೊಂದು ಫೋನ್ ಇತ್ತು ಮಾತಾಜಿ. ಹೌದಾ? ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಎಲ್ಲ ರಿಪೀಟ್ ಮಾಡಿ. ಶ್ರೀ ಪರಮಾತ್ಮನೇ ನಮಃ. ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದ ನೋಡೋಣ. ಸಂಜಯನು ನುಡಿದನು, ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣ ನನಗೆ ತಿಳಿಸಿ, ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಇದನ್ನ ಹೇಳಿ ಈ ತರ ಮತ್ತೆ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಮತ್ತೆ ಹೇಳದಂತೆ. ಕೃಷ್ಣಗೆ ಹೇಳ್ಬಿಟ್ಟು ಮೌನ ತಾಳ್ಬಿಟ್ನಂತೆ. ಎಲ್ಲ ರಿಪೀಟ್ ಮಾಡಿ. ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ
एवमुक्त्वा ऋषिकेशम् गुडाकेश परन्तपः परन्तपः न योत्स्या इति गोविन्दम् योत्स्यायिति गोविन्दम् उक्त्वा तूष्णीं बभूवः तूष्णीं बभूवः एवमुक्त्वा ऋषिकेशं गुडाकेशः परन्तपः नायोत्स्य इति गोविन्दम् उक्त्वा तूष्णीं बभूवः नायोत्सेहि गोविन्दम् बभूव एवमुक्त्वा ऋषिकेशं गुडाकेशः परन्तपः नायोत्स्य इति गोविन्दम् उक्त्वा तूष्णीं बभूवः गुडाकेशः परन्तपः न योत्स्यायिति गोविन्दम् उक्त्वा तूष्णीं बभूवः एवमुक्त्वा ऋषिकेशं गुडाकेशः परन्तपः नायोत्स्य इति गोविन्दम् उक्त्वा तूष्णीं बभूवः संजय उवाच एवमुक्त्वा ऋषिकेश परन्तपः न योत्स्या इति गोविन्दम् श्लोक 10 ಹೋಗೋಣ तमुवाच हृषीकेशः प्रहसन्निव भारत सेनयोरुभयोर्मध्ये विषीदन्तम् इदं वचः तमुवाच हृषीकेशः प्रहसन्निव भारत सेनयोरुभयोर्मध्ये विषीदन्तम् इदं वचः ಅಥವಾ ವಿಷೀದಂತಮ್ ಇದಂ ವಚಃ. ಅನುವಾದದಲ್ಲಿ ಏನ್ ಹೇಳ್ತಾರೆ, ಹೇ ಭರತ ವಂಶಜನೆ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಕೃಷ್ಣ ಅವನ್ ಆಡ್ತಾ ಇರೋ ರೀತಿ ನೋಡಿ ನಗ್ತಾನಂತೆ, ನಕ್ಕೊಂಡು ಅವನ್ಗೆ ಹೇಳ್ತಾನೆ, ಮುಂದಕ್ಕೆ ಹೇಳ್ತಾನೆ, ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ಸಂಜಯ ಹೇಳ್ತಾ ಇದ್ದಾನೆ. ತಮುವಾಚ ಹೃಷಿಕೇಶಃ ಸನ್ನಿವ ಭಾರತ ಸೇನೆಯೋರುಭಯೋರ್मध्ये ವಿಷೀದಂತಮಿದಂ ವಚಃ. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್मध्ये ವಿಷೀದಂತಮಿದಂ ವಚಃ. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್मध्ये ವಿಷೀದಂತಮಿದಂ ವಚಃ.
तमुवाच ऋषिकेशः ऋषिकेशः प्रहसन्निव प्रहसन्निव भारत भारत सेनयोरुभयोर्मध्ये विषीदन्तमिदं वचः अन्तमिदं उवाच वचः तमुवाच हृषीकेशः प्रहसन्निव भारत सेनयोरुभयोर्मध्ये विषीदन्तमिदं वचः तमुवाच ऋषिकेशः ऋषिकेशः प्रहसन्निव प्रहसन्निव भारत भारत सेनयोरुभयोर्मध्ये विषीदन्तमिदं वचः ಹರೇ ಕೃಷ್ಣ. ಮಾತಾಜಿ ಹೇಳಿಸ್ತೀರಾ ಮಾತಾಜಿ? ಮಾತಾಜಿ ಎಲ್ಲವೂ ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ. ಎಲ್ಲ ಮ್ಯೂಟ್ ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಮಾತಾಜಿ ಮಾತಾಜಿ ಓದಿ. ಮಾತಾಜಿ ಅತ್ತೆಲ್ಲ ಮಾತಾಜಿ. ಶ್ಲೋಕ 9. ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ಋಷಿಕೇಶಂ ಗೂಢಕೇಶಾ ಪರಂತಪಃ ನಾಯೋತ್ಯ ಇತಿ ಗೋವಿಂದಂ ಯುಕ್ತ್ವತೋಷ್ಣಿಂ ಬಭೂವಃ. ಮಾತಾಜಿ ಆಯ್ತಾ ಮೂರನೇ ಮಾತಾಜಿ? ಲೈನು ನಾ ಯೋತ್ಸ್ಯ ತಾಗೆ ಸಾವತ್ತು ಯಾವತ್ತು ಇದೆ. ಹೇಳ ಮಾತಾಜಿ. ನಾ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವ ಅದು ನಾಯೋತ್ಯ ಇತಿ ಗೋವಿಂದಂ. ಸರಿ ಹೋಯ್ತಾ ಮಾತಾಜಿ? ಹಾ ಸರಿ. ಉಕ್ತ್ವ ನಾ ಲಾಸ್ಟ್ ಲೈನ್ ಅಲ್ಲಿ ಉಕ್ತ್ವ. ಮಾತಾಜಿ ಅವ್ರು ಇನ್ನೊಮ್ಮೆ ಹೇಳಿ ಮಾತಾಜಿ, ಅವ್ರದ್ದು ಗೂಢಾಕೇಶ ಅಂತಲೇ ಹೇಳಿದ್ದು. ಇನ್ನೊಮ್ಮೆ ಹೇಳಿ ಹೇಳಿ ಮಾತಾಜಿ, ಇನ್ನೊಂದ್ಸಲಿ ಹೇಳಿ. ಇನ್ನೊಂದ್ಸರಿ ಹೇಳ ಮಾತಾಜಿ. ಹೇಳಿ. ಏವ ಮುಕ್ತ್ವಾ ಋಷಿಕೇಶಂ ಗೂಢಕೇಶಂ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಯುಕ್ತ್ವತೋಷ್ಣಿಂ ಬಭೂವಃ. ಮಾತಾಜಿ ಗೂಢಕೇಶ ಅಲ್ಲ, ಗುಡಾಕೇಶ ಅದು. ಗುಡಾಕೇಶ. ಆಮೇಲೆ Okay. ಯುಕ್ತ್ವ ಅಲ್ವಾ, ಉಕ್ತ್ವ ಯು ಅಲ್ಲ ಅದು ಉ. ಲಾಸ್ಟ್ ಲೈನ್ ಯೋತ್ಸ್ವ ತಾನೆ ಮಾತಾಜಿ? ಯು ಅಲ್ಲ ಮಾತಾಜಿ ಉ. ಯೋತ್ಸ್ವ ಯೋತ್ಯ. ಯೋಕ್ತ್ವ ಅಲ್ಲ ಅದು ಉ ಮಾತಾಜಿ. ಯಾರಲ್ಲ ಇದು ಉಕ್ತ್ವ ಉಕ್ತ್ವ. ಉಕ್ತ್ವ ಅದು. ಯು ಅಲ್ಲ ಉಕ್ತ್ವ. ಓಕೆ. ಮಾತಾಜಿ. ಎರಡನೇ ಲೈನು ಗುಡಾಕೇಶ, ಗೂಢಕೇಶ ಅಲ್ಲ. ಗುಡಾಕೇಶ. ಗುಡಾಕೇಶ. ಓಕೆ. ಹರೇ ಮಾತಾಜಿ. ದೀಕ್ಷಾ ಮಾತಾಜಿ ಓದಿ ಶ್ಲೋಕ 9. ದೀಕ್ಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ ಓದಿ. ದೀಕ್ಷಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸರಿ ಹೇಳಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ ಯಾವ ಶ್ಲೋಕ? ಯಾವ ಶ್ಲೋಕ ಮಾತಾಜಿ? ಶ್ಲೋಕ 9 ಓದಿ ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಢಾಕೇಶ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ ಶ್ಲೋಕ 10 ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಏನ್ ಮಾತಾಜಿ? ಶ್ಲೋಕ 10. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ ಶ್ಲೋಕ 10 ಓದಿ. ಹರೇ ಕೃಷ್ಣ ಮಾತಾಜಿ. ತಮುವಾಚ ಋಷಿಕೇಶಃ
प्रहसन्निव माता सेनयोरुभयोर्मध्ये विषीदन्तम् इदं वचः. ಧನ್ಯವಾದಗಳು ಮಾತಾಜಿ. ಹರೇ ನಂದಿನಿ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಂದಿನಿ ಮಾತಾಜಿ ಶ್ಲೋಕ 10 ಓದಿ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್मध्ये ವಿಷೀದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ. ಮುಂದೆ ಶ್ಲೋಕ 11 ಇಂಪಾರ್ಟೆಂಟ್ ಶ್ಲೋಕ ಇದು. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಾಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಾಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅನುವಾದದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ನೋಡೋಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತುಗಳನ್ನು ಆಡುತ್ತೀಯೇ, ಆದರೆ ಶೋಕಕ್ಕೆ ಯೋಗ್ಯವಲ್ಲದ್ದನ್ನು ಕುರಿತು ಶೋಕಿಸುತ್ತಿದ್ದೀಯೆ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ಪ್ರಲಾಪಿಸುವುದಿಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನೀನು ವಿದ್ವಾಂಸನಂತೆ ಮಾತಾಡ್ತೀಯಾ, ಆದ್ರೆ ಯಾರಿಗೋಸ್ಕರ ಅಳ್ಬೇಕು, ಯಾರಿಗೋಸ್ಕರ ಅಳ್ತಾ ಇದೀಯಾ? ಅವರೆಲ್ಲ ಅವ್ರಿಗೆ ಯೋಗ್ಯತೆನೇ ಇಲ್ಲ. ಆತರ ನೀನು ಅವ್ರ ಬಗ್ಗೆ ಶೋಕ ಪಡೋದ್ರಲ್ಲಿ ನಿನ್ನ ಅರ್ಥನೇ ಇಲ್ಲ. ಪಂಡಿತರು ಅಂದ್ರೆ ವಿದ್ವಾಂಸರು ಸತ್ತವ್ರಿಗಾಗ್ಲಿ ಬದುಕೋರ್ಗಾಗ್ಲಿ ಏನು ಪ್ರಲಾಪಿಸೋದಿಲ್ಲ. ಅವರು ಒಂಥರ ನಿರ್ಲಿಪ್ತವಾಗಿರ್ತಾರೆ, ತರ ಒಂದು ಗುಡ್ ಡಿಸಿಷನ್ ಅಲ್ಲಿ ಇರ್ತಾರೆ. ನೀನು ಹಾಗಿರ್ಬೇಕು ಅಂತ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಇಲ್ಲಿಂದ ಉದ್ದಕ್ಕೂ ಕೃಷ್ಣನೇ ಮಾತಾಡೋದು ನೋಡಿ, ಎಷ್ಟು ಶ್ಲೋಕ ಹೇಳ್ತಾರೆ. ಶ್ರೀ ಭಗವಾನುವಾಚ, ರಿಪೀಟ್ ಮಾಡಿ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಾಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಾಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಾಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಪಂಡಿತಾಃ ದೀರ್ಘ ಇದೆ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಾಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ.
ಶ್ಲೋಕ 12ಕ್ಕೆ ಹೋಗೋಣ. ನತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ, ನಾವೆಲ್ಲರೂ ಎಲ್ಲಾ ಕಾಲದಲ್ಲೂ ಇರ್ತೀವಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ ಮುಂಚೆನೂ ಇದ್ದೆ, ಈಗ್ಲೂ ಇದ್ದೀನಿ, ಮುಂದೇನೂ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನ ತ್ವೇವಾಹಂ ಜಾತು ನಾಸಂ ನ ತ್ವೇಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಶ್ರೀ ಮಲ್ಲಜಮ್ಮ ಮಾತಾಜಿ ಓದಿ. ಯಾವ್ದು ಮಾತಾಜಿ? ಶ್ಲೋಕ 11. ಶ್ರೀ ಭಗವಾನ್ ವಾಚ ಅಶೋಚನ ನೈಶೋಚ ಪ್ರಜ್ಞವಾದಂಚ ಭಾಷಸೆ ಗತಾಸೂಂಚ ನಾನು ಸೋಚಂತಿ ಪಂಡಿತಃ. ಮಾತಾಜಿ ನಂಗೆ ಸರಿಯಾಗಿ ಬರ್ಲಿಲ್ಲ ಮಾತಾಜಿ. ಮಾತಾಜಿ ಹೇಳ್ತೀನಿ, ಹೇಳಿ. ಅಶೋಚ್ಯಾನನ್ವಶೋಚಸ್ತ್ವಂ ಅಶೋಚಾನನ್ವಶೋಚತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಪ್ರಜ್ಞಾವಾದಾಂಚ ಭಾಷಸೆ ವಾದಾಂಶ್ಚ ಶಾಗೆ ಚಾಗುತ್ತಿದೆ. ವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ್ಚ ಗತಾಸೂಂಚ ನಾನು ಶೋಚಂತಿ ಪಂಡಿತಾಃ
ನಾನು ಶೋಚಂತಿ ಪಂಡಿತಃ. ಹರೇ ಕೃಷ್ಣ. ಖಂಡಿತಾಹ ದೀರ್ಘ ಇದೆ ತಾ. ಪಂಡಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಾಕ್ಟೀಸ್ ಮಾಡಿ ಮತ್ತೆ. ಹರೇ ಮಾತಾಜಿ. ಚೆಲುವಮ್ಮ ಮಾತಾಜಿ ಓದಿ. ಚೆಲುವಮ್ಮ ಮಾತಾಜಿ ಶ್ಲೋಕ 11 ಹರೇ ಓದಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ವಶೋಚಸ್ವಂ ಪ್ರಜ್ಞಾವಾದಂಶ್ಚ ಭಾಸಸೆ ಗತಾಸು ನಾಗತಾಸು ಚ ನಾನು ಶೋಚಂತಿ ಪಂಡಿತಾಃ. ಹರೇ ಸರಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಓದಿ ಶ್ಲೋಕ 11. ಶ್ರೀ ಭಗವಾನ್ ವಾಚ ಅಶೋಚಾನನೌಶೋಚಸ್ವಂ ಮಾತಾಜಿ ಅಶೋಚ್ಯ ನನ್ಮ ಶೋಚಸ್ತ್ವಂ. ಅಶೋಚ್ಯ ನನ್ಮ ಶೋಚಸ್ತ್ವಂ. ಅಶೋಚಾನನ್ವಶೋಚಸ್ವಂ ಪ್ರಜ್ಞಾವಾದಶ್ಚ ಭಾಸಸೆ ಗತಾಸೂನ ಗತಾಸೂಂಚ ನಾನೋ ಶೋಚಂತಿ ಪಂಡಿತಃ. ಪಂಡಿತಾಹ ದೀರ್ಘ ಇದೆ. ದೀರ್ಘ ಇದೆ. ಪಂಡಿತಾಃ. ಹರೇ ಕೃಷ್ಣ. ಪೂರ್ಣಿಮಾ ರಾಮನಾಥ್ ಮಾತಾಜಿ ಓದಿ. ಪೂರ್ಣಿಮಾ ರಾಮನಾಥ್ ಮಾತಾಜಿ ಓದಿ ಮಾತಾಜಿ. ಮಾತಾಜಿ. 11ನೇ ಶ್ಲೋಕ ನೀವು ಓದಿ ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಾಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 2ನೇ ಲೈನು ಪ್ರಜ್ಞಾವಾದಂಶ. ಪ್ರಾಜ್ಞಾ ಅಂದ್ರೆ ಪ್ರಜ್ಞಾವಾದಂಶ. ಪ್ರಜ್ಞಾವಾದಾಂಶ್ಚ ಭಾಷಸೆ. ಓಕೆ ಸರಿ. ಬಾಕಿ ಇಲ್ಲ ಸರ್. ಧನ್ಯವಾದಗಳು ಮಾತಾಜಿ. ಕವಿತಾ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಓದಿ. ಕವಿತಾ ರೆಡ್ಡಿ ಮಾತಾಜಿ 12ನೇ ಶ್ಲೋಕ ಓದಿ ನೀವು. 12 ಶ್ಲೋಕ 12. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮಿ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಶ್ಲೋಕ 12 ಓದಿ. ಲಲಿತಾ ಪೂಜಾರಿ ಮಾತಾಜಿ. ಶ್ಲೋಕ 12. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ನ ತ್ವೇಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 1ನೇ ಲೈನು ನತ್ವೇ ವಾಹಂ. ನತ್ವೇ ವಾಹಂ. ನತ್ವೇ ವಾಹಂ. ನತ್ವೇ ವಾಹಂ ಜಾತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ. ನಿರ್ಮಲಾ ಮಾತಾಜಿ. ಮಂಜುಳಾ ಮಾತಾಜಿ ಓದಿ ಮಾತಾಜಿ ಶ್ಲೋಕ 12. ಮಂಜುಳಾ ನಿರ್ಮಲಾ ನಾನು ಓದ್ಲಾ? ಓದಿ ಹರೇ ಮಾತಾಜಿ. ಕೃಷ್ಣ. Power on. Get ready to go to the future. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿ ಹೇಳಿ. ಓದಿ ಮಾತಾಜಿ. ಕೇಳಿಸ್ತಿಲ್ಲ ನಿಮ್ದು. ಮಂಜುಳಾ ಏನ್ ಮಾತಾಜಿ ಕೇಳಿಸ್ತಿಲ್ಲ ಮಾತಾಜಿ. ಅಲ್ಲ ಅವ್ರದೇನೋ ನೆಟ್ವರ್ಕ್. ನಿರ್ಮಲಾ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 12. ನ ತ್ವೇವಾಹಂ ಮಾತಾಜಿ ಸರಿ. ನ ತ್ವೇವಾ ಏನೋ ಬರ್ತಾ ಇದ್ದಲ್ಲ ಮಾತಾಜಿ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜಾನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಮಂ. ಲಾಂಗ್ ಆಯ್ತಲ್ಲ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ ನಾನ್ ಹೇಳಿದ್ ಕೇಳಿಸ್ತಾ ಮಾತಾಜಿ? ಇಲ್ಲ ಮಾತಾಜಿ, ಕೇಳಿಸ್ಲಿಲ್ಲ. ಓದ್ಲಾ ಈಗ ಹೇಳ? ಓದಿ ಮಾತಾಜಿ, ಹೇಳಿ. ಶ್ಲೋಕ 12. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಿರ್ಮಲಾ ಮಾತಾಜಿ, ಇನ್ನೊಮ್ಮೆ ಓದಿ ಮಾತಾಜಿ ನೀವು. ನಿರ್ಮಲಾ ಮಾತಾಜಿ. ಶ್ಲೋಕ 12. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಮಂ. ಪರಂ ಅಷ್ಟೇ. ಜನಾಧಿಪ ದೀರ್ಘ ಇದೆ. ಪರಂ ಇಲ್ಲಿ ಪರಮ ಅಲ್ಲ, ಪರಂ. ಪರಮೆ. ಸರ್ವೇ ವಯಮತಃ ಪರಂ. ಸರ್ವೇ ವಯಮತಃ ಪರಂ. ಅಲ್ಲಿ ನತ್ವಂ ನೇಮೆ ಜನಾಧಿಪಾಃ ದೀರ್ಘ ಇದೆ. ಬಾಕಿ ಸರಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಅನುವಾದದಲ್ಲಿ ಏನ್ ಹೇಳ್ತಾರೆ? ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ನಾವೆಲ್ಲ ದೇಹದ ಭಾವನೆಯಲ್ಲಿ ಇರಬಾರ್ದು. ದೇಹದಲ್ಲಿರೋ ಆತ್ಮ ಅದು ಹೇಗೆ ನಾವು ಬಟ್ಟೆನ ಬದಲಾಯಿಸ್ತೀವೋ ಆ ತರ ಆತ್ಮ ಸಾವಿನ ನಂತರ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ನಮ್ಮ ಈ ದೇಹದಲ್ಲಿರೋ ತನಕ ಅದ್ರ ದೇಹ ಬೆಳೀತಾ ಹೋಗುತ್ತೆ. ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮಯ ಸಾಗಿ ಆಮೇಲೆ ಸಾಯತ್ತೆ. ಸತ್ ಮೇಲೆ ಆತ್ಮ ಮತ್ತೊಂದು ದೇಹ ಕೊಟ್ಟೋಗುತ್ತೆ. ಆ ದೇಹಕ್ಕೂ ಸಾವಿಗೂ ಆತ್ಮಕ್ಕೂ ಸಾವಿಗೂ ಏನು ಸಂಬಂಧ ಇಲ್ಲ. ಅದು ಬೇರೆ ದೇಹಕ್ಕೆ ಹೋಗುತ್ತೆ. ಒಂದು ಬಟ್ಟೆ ಬದಲಾಯಿಸ್ದಂಗೆ ಹಂಗೆ. ದೇಹಿನೋಸ್ಮಿನ್ ಯಥಾ ದೇಹೆ ಎಲ್ಲರೂ ರಿಪೀಟ್ ಮಾಡಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ತಥಾ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ.
ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ಶ್ಲೋಕ 14 ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಅನುವಾದದಲ್ಲಿ ಏನ್ ಹೇಳ್ತಾರೆ? ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ. ಭರತ ವಂಶಜನೆ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಎಲ್ಲ ಸುಖ ದುಃಖ ಸ್ವಲ್ಪ ಕಾಲ ಕಾಣಿಸುತ್ತೆ, ಆಮೇಲೆ ಮಾಯ ಆಗತ್ತೆ. ಹೇಗೆ ಚಳಿಗಾಲ ಬೇಸಿಗೆಗಾಲ ಬರುತ್ತೆ ಹೋಗುತ್ತಲ್ಲ, ಅದೇ ತರ ಎಲ್ಲಾನು ಸಹಿಸ್ಕೋಬೇಕು. ಅದನ್ನ ಸಹಿಸ್ಕೊಳ್ಳೋದನ್ನ ಕಲಿಬೇಕು. ಈ ದುಃಖನೆಲ್ಲ ಅದೆಲ್ಲ ಇಂದ್ರಿಯದಿಂದ ಗ್ರಹಣ ಶಕ್ತಿಯಿಂದ ಆಗುವಂತದ್ದು, ಅವೆಲ್ಲ ಸುಖ ದುಃಖಗಳೆಲ್ಲ ಅಂತ. ಹರೇ ಕೃಷ್ಣ. ರಿಪೀಟ್ ಮಾಡಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂತಿ ಚಿತ್ತಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಸ್ವಲ್ಪ ಇಲ್ಲಿ ಪ್ರಿಂಟರ್ಸ್ ತಪ್ಪಾಗಿದೆ. ತಾಂ ತಿತಿಕ್ಷಸ್ವ ಅಂತ ಹೇಳ್ಬೇಕು. ತಾಂ ಸ್ಥಿತಿಕ್ಷಸ್ವ ಅಂತಿದೆ ಇಲ್ಲಿ. ತಾಂ ತಿತಿಕ್ಷಸ್ವ ಭಾರತ. ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಮಾತ್ರ ತಿತಿಕ್ಷಸ್ವ ಭಾರತ. ತಪ್ಪಾಗ್ತಿದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಮಾತಾಜಿ ಹೇಳ್ಸಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. 13ನೇ ಶ್ಲೋಕ ಹೇಳಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆ ಅಲ್ವಾ? ಓಕೆ ಮಾತಾಜಿ. ಶ್ಲೋಕ 14. ಮಾತ್ರ 13 ಮಾತಾಜಿ. ಓಕೆ ಮಾತಾಜಿ. ಓಕೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ
ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಏನಾದ್ರು ಕರೆಕ್ಷನ್ ಇದೆಯಾ ಮಾತಾಜಿ? ಇಲ್ಲ ಇಲ್ಲ, ಸರಿ ಇದೆ, ಸರಿ ಇದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಶ್ಲೋಕ 13 ಹೇಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 13ನೇ ಶ್ಲೋಕ. ನಾನು ಇವಾಗ ಜಾಯ್ನ್ ಆಗಿದ್ದೀನಿ ಮೇಡಮ್ ಮಾತಾಜಿ, ಟ್ರೈ ಮಾಡ್ತೀನಿ. ಹೇಳಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಸರಿ ಇತ್ತು. ಸರಿ ಬಂತ ಮಾತಾಜಿ? ಸರಿ ಇತ್ತು, ಸರಿ. ಓಕೆ, ಧನ್ಯವಾದ. ಶಿವಗಂಗಾ ಮಾತಾಜಿ ಶ್ಲೋಕ 13 ಓದಿ. ಹರೇ ಕೃಷ್ಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ಮುಹ್ಯತಿ. ಹರೇ ಕೃಷ್ಣ. ಧೀರಸ್ತತ್ರ ನ ಮುಹ್ಯತಿ. ನಾವೊಂದು ಬಿಟ್ರೆ ಇಲ್ಲಿ ಧೀರಸ್ತತ್ರ ನ ಮುಹ್ಯತಿ. ಸರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸುವರ್ಣ ಮಾತಾಜಿ ಶ್ಲೋಕ 14 ಓದಿ. ಶ್ರುತಿ ಸುವರ್ಣ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 13 ಮಾತಾಜಿ. 14ನೇದು ಓದಿ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಃ ಆಗಮ ಪಾಹಿನೋ ನಿತ್ಯಃ ತಾಂ ಸ್ಥಿತಿಕ್ಷಸ್ವ ಭಾರತ. ಹರೇ ಕೃಷ್ಣ. ಎಲ್ಲ ಕಡೆ ದೀರ್ಘ ಬಿಟ್ರಿ, ಮಾತ್ರ ಹೇಳ್ಬೇಕು. ಮಾತ್ರ ಸ್ಪರ್ಶಾಸ್ತು ದುಃಖದಾಹ ನಿತ್ಯಾಹ ಆತರ ದೀರ್ಘ ಹೇಳಿ ಎಳಿಬೇಕು ಮಾತಾಜಿ. ಮಾತಾಜಿ ಇನ್ನೊಮ್ಮೆ ಹೇಳಿ ಮಾತಾಜಿ, ಅವ್ರಿಗೊಂದು ಚಾನ್ಸ್ ಕೊಡಿ. ಹೇಳಿ. ಮಾತ್ರ ಸ್ಪರ್ಶಾಸ್ತು ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಃ ಆಗಮ ಪಾಹಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ದೀರ್ಘ ಎಳಿಬೇಕು. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ ಶ್ಲೋಕ 14 ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಹಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 14 ಹೇಳಿ. ವನಿತಾ ಶೆಟ್ಟಿ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 14. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಧನ್ಯವಾದ. ಸರಿ ಆಯ್ತಾ ಮಾತಾಜಿ? ಸರಿ ಇತ್ತು, ಸರಿ ಇತ್ತು. ವೆಂಕಟೇಶ್ ಪ್ರಭುಜಿ ಧನ್ಯವಾದ. 13 ಓದಿ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13 ಮಾತಾಜಿ. ಪ್ರಭುಜಿ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ರತ್ನಮ್ಮ ಮಾತಾಜಿ ಶ್ಲೋಕ 14 ಹೇಳಿ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ಲೋಕ 14. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ತಾಂ ಸ್ಥಿತಿಕ್ಷಸ್ವ ಭಾರತ. ತಾಂ ಸ್ಥಿತಿಕ್ಷಸ್ವ ಭಾರತ. ಸ್ಥಿತಿಕ್ಷಸ್ವ. ತಾಂ ಅದೇ ಹೇಳ್ಕೊಡಿ ಮಾತಾಜಿ ಇನ್ನೊಂದ್ಸಲ. ತಾಂ ತಿತಿಕ್ಷಸ್ವ. ಕ್ಷಾಸ್ವ. ತಾನ್ ಅದು ತಾನ್
ಸ್ಥಿತಿಕ್ಷ್ವ ಭಾರತ. ತಿತಿಕ್ಷ್ವಾಂತಿರ ತಿತಿಕ್ಷಾ ಸ್ವ ಕ್ಷಾ ಸ್ವ ಸೆಪರೇಟ್ ಲೆಟರ್ ಅದು. ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಬಾಕಿದಷ್ಟು ಸರಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗೋಣ. ಸರಿ. ಶ್ಲೋಕ 15. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಅಥವಾ ಪುರುಷ ಋಷಭ ಅಂತ ಹೇಳ್ಬೋದು. ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅನುವಾದದಲ್ಲಿ ಏನ್ ಹೇಳ್ತಾರೆ? ಪುರುಷ ಶ್ರೇಷ್ಠನೇ ಅರ್ಜುನನಿಗೆ ಪುರುಷ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಖಂಡಿತವಾಗಿಯೂ ಅರ್ಹನಾದವನು. ಸುಖ ದುಃಖಗಳಿಂದ ವಿಚಲಿತನಾಗದೆ ಇರೋನು, ಎಂಥ ಸ್ಥಿತಿ ಬಂದ್ರೂ ದೃಢವಾಗಿರೋ ಮನುಷ್ಯ ಮೋಕ್ಷಕ್ಕೆ ಅರ್ಹ ಅಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ರಿಪೀಟ್ ಮಾಡಿ. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಅಥವಾ ಪುರುಷ ಋಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇಲ್ಲೊಂದು ಎಸ್ ಬರ್ಬೇಕು. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿ ನ ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಅನುವಾದ ಏನ್ ಹೇಳ್ತಾರೆ? ಅಸ್ತಿತ್ವದಲ್ಲಿಲ್ಲದಿರುವುದು ಅಂದ್ರೆ ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ತತ್ವದರ್ಶಿಗಳು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಅಸ್ತಿತ್ವದಲ್ಲಿ ಯಾವ್ದಿರೋದಿಲ್ಲ, ಐಹಿಕ ದೇಹ ಇರೋದಿಲ್ಲ, ಆದ್ರೆ ಆತ್ಮ ಅದು ನಿರಂತರವಾದದ್ದು, ಅದರಲ್ಲಿ ಬದಲಾವಣೆ ಇರೋದಿಲ್ಲ. ಆ ತರ ಅಧ್ಯಯನ ಮಾಡಿ ತತ್ವದರ್ಶಿಗಳು ಈ ಮುಂದಕ್ಕೆ ಹೇಳ್ತಾರೆ, ಈ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ. ನಾಸತೋ ವಿದ್ಯತೆ ಭಾವೋ. ರಿಪೀಟ್ ಮಾಡಿ. ನಾ ಭಾವೋ ವಿದ್ಯತೆ ಸತಃ
न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः नासतो विद्यते भावो नाभावो विद्यते सतः नासतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः उभयोरपि दृष्टोऽन्तः नासतो विद्यते भावो नाभावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः नासतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः नासतो विद्यते भावो नाभावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः नासतो विद्यते भावो न भावो विद्यते सतः उभयोरपि दृष्टोऽन्तः ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ವಿನೋದ್ ಪ್ರಭುಜಿ ಶ್ಲೋಕ 15 ಹೇಳಿ. ಯಂ ಹಿ ನ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಕವಿತಾ ಮಣಿ ಮಾತಾಜಿ ಶ್ಲೋಕ 15 ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭಂ ಸಮದುಃಖ ಸುಖಂ ಧೀರಂ ಸೋಮೃತಾತ್ವಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಸೋಮೃತತ್ವಾಯ ಕಲ್ಪತೆ ಮಾತಾಜಿ. ಸೋಮೃತತ್ವಾಯ ಆಕ್ಚುಲಿ ಒಂದು ಎಸ್ ಬರ್ಬೇಕು. ಸೊ ಸಹ ಅಮೃತತ್ವಾಯ ಅಂತದು. ಸೋಮೃತತ್ವಾಯ ಕಲ್ಪತೆ. ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಓದಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ ಎಷ್ಟನೇದು? 15 ಓದಿ ಮಾತಾಜಿ ನೀವು. ಯಂ ಹಿ ನ ವ್ಯಥಯೇನ್ಮೇತೆ ಪುರುಷಂ ಪುರುಷರ್ಷಭ ಸುಖ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಮಾತಾಜಿ ಮೊದಲನೇ ಲೈನು ವ್ಯಥಯಂತ್ಯೇತೆ. ಯಂ ಹಿ ನ ವ್ಯಥಯಂತೇತೆ. ಏತೆ ತೇತೆ ನಾಗೆ ತಾವತ್ತು ಇದೆ, ಯಾವತ್ತು ಇದೆ, 2 ಒತ್ತಿದೆ. ವ್ಯಥಯಂತ್ಯೇತೆ. ಹಾ ಸರಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 15 ಓದಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಅಲ್ಲಿದ್ದೀರಿ ಮಾತಾಜಿ ನೀವು. ಚೆಲ್ವಮ್ಮ ಮಾತಾಜಿ ಮಾತಾಜಿ. ಶ್ಲೋಕ 15 ಓದಿ. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ದೀಕ್ಷಾ ಮಾತಾಜಿ ಶ್ಲೋಕ 16 ಓದಿ. ದೀಕ್ಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ
नाभावो विद्यते सतः उभयोरोऽपि दुष्टं तः त्वनयोस्तत्त्वदर्शिभिः उभयोरपि दृष्टोऽन्तः ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಶ್ಲೋಕ 14 ಓದಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂಥಾ ತ್ವನಯೋಸ್ತತ್ವದರ್ಶಿಭಿಃ. ದೃಷ್ಟೋಂತಹ ಮಾತಾಜಿ, ಅಲ್ಲಿ ಹಕಾರ ಇದೆ. ಹಾ ದೃಷ್ಟೋಂತಹ ಮಾತಾಜಿ. ಸರಿ ಹರೇ ಕೃಷ್ಣ. ಹರೇ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಧನ್ಯವಾದಗಳು ಮಾತಾಜಿ. ಎರಡನೇ ಲೈನು ನಾಭಾವ ಮಾತಾಜಿ. ನಭಾವ ಅಂದ್ರೆ ನಾಭಾವ. ಹೇಳ್ತೀನಿ ಮಾತಾಜಿ. ನ ಭಾವೋ ವಿದ್ಯತೆ ಸತಃ. ಕರೆಕ್ಟ್ ಆಯ್ತಾ ಮಾತಾಜಿ? ಸರಿ. ಧನ್ಯವಾದಗಳು ಮಾತಾಜಿ. ರತ್ನಮ್ಮ ಮಾತಾಜಿ ಓದಿ. ರತ್ನಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ನ ಸಥೋ ವಿದ್ಯತೆ ಬಾಹೋ ನ ಬಾಹೋ ವಿದ್ಯತೆ ಸತಃ ಉಭಯೋರಪಿ ದುಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಸರಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಮಾಡೋದಾ? ಇನ್ನು 5 ನಿಮಿಷ ಇದೆ. 5 ನಿಮಿಷ ಇದೆ ಮಾತಾಜಿ. ಶ್ಲೋಕ 17. ಅವಿನಾಶಿ ತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಂ ಸ್ಯಾಸ್ಯ ಅಥವಾ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅನುವಾದದಲ್ಲಿ ಏನ್ ಹೇಳ್ತಾರೆ ನೋಡೋಣ. 17. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ದೇಹನ ಯಾವ್ದು ವ್ಯಾಪಿಸಿದೆ? ಆತ್ಮ ವ್ಯಾಪಿಸಿದೆ. ಅದನ್ನ ಅವಿನಾಶಿ ಅಂತ ನೀನ್ ತಿಳ್ಕೋಬೇಕು. ಅದಕ್ಕೆ ಅದು ನಾಶವಿಲ್ಲದ ಆತ್ಮನ ಯಾರು ನಾಶ ಮಾಡಕ್ಕಾಗಲ್ಲ. ಅಂದ್ರೆ ಎಲ್ಲಾರನ್ನು ಸಾಯಿಸ್ತಾ ಇದ್ದೀನಿ ಅಂತ ದುಃಖ ಪಡ್ತಿದ್ದಾನಲ್ಲ ಅವನು. ಅವ್ರ ಆತ್ಮಗಳೆಲ್ಲ ಅದನ್ನೇನು ಮಾಡಕ್ಕಾಗಲ್ಲ ನೀನು ಅಂತ ಹೇಳ್ತಾ ಇದ್ದ ಕೃಷ್ಣ ಅರ್ಜುನನ್ಗೆ. ಅವಿನಾಶಿ ತು ತದ್ವಿಧಿ. ರಿಪೀಟ್ ಮಾಡಿ. ವಿನಾಶಿ ತು ತದ್ವಿಧಿ. ಎಲ್ಲರೂ ರಿಪೀಟ್ ಮಾಡಿ. ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿಧಿ
येन सर्वमिदं ततं विनाशमव्ययस्यास्य न कश्चित् कर्तुमर्हति। अविनाशी अविनाशी तु तद्विद्धि येन सर्वमिदं ततं विनाशमव्ययस्यास्य न कश्चित् कर्तुमर्हति। अविनाशी तु तद्विद्धि येन सर्वमिदं ततं विनाशमव्ययस्यास्य न कश्चित् कर्तुमर्हति। अविनाशी तु तद्विद्धि येन सर्वमिदं ततं विनाशमव्ययस्यास्य न कश्चित् कर्तुमर्हति। ಶ್ಲೋಕ 18 ಅಂತವಂತ ಇಮೇ ದೇಹ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ಅಥವಾ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಅನುವಾದದಲ್ಲಿ ಏನ್ ಹೇಳ್ತಾರೆ? ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಅವಿನಾಶಿ ಅಳತೆಗೆ ಸಿಕ್ಕದೇ ಇರೋದು ನಿತ್ಯವೂ ಆಗಿರೋದ್ರಿಂದ ಆ ಆತ್ಮದ ಐಹಿಕ ದೇಹ ನಾಶ ಆಗ್ಲೇಬೇಕು. ಅದರಿಂದ ನೀನು ಯುದ್ಧ ಮಾಡು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂತವಂತ ಇಮೇ ದೇಹ, ರಿಪೀಟ್ ಮಾಡಿ. ನಿತ್ಯ ಸೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅನಾಶಿನೋ ಪ್ರಮೇಯಸ್ಯ ಅಂತವಂತ ಇಮೇ ದೇಹಾಃ ನಿತ್ಯಸೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಹರೇ ಕೃಷ್ಣ. ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಓದಿ. ಒಮ್ಮೆ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಪೂಜಾರಿ ಮಾತಾಜಿ ಓದಿ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17 ಓದಿ ಮಾತಾಜಿ. ಶ್ಲೋಕ 17. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ
न कश्चित् कर्तुमर्हति कर्तुमर्हति न कश्चित् कर्तुमर्हति ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಓದ್ಲಿಲ್ಲಲ್ವಾ ಆಗ ನೀವು? ಓದಿ ಮಾತಾಜಿ. ಅವಿನಾಶಿ ತು ತದ್ವಿದ್ಯೆ ಏನ ಸರ್ವಮಿದಂ ತತಂ ವಿನಾಶಮವ್ಯಯ ಶಾಶ ವಿನಾಶಮವ್ಯಯಸ್ಯಾಸ್ಯ ವಿನಾಶಮವ್ಯಯ ಶಾಶ ನ ಕಶ್ಚಿತ್ ಕರ್ತುಮರ್ಹತಿ. ಸರಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಅವಿನಾಶಿ ತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮಯ ಮವ್ಯಯ ಮಾತಾಜಿ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಮರ್ಹತಿ 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 ಮರ್ಹತಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಕವಿತಾ ರೆಡ್ಡಿ ಮಾತಾಜಿ ಓದಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ಅನ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಧನ್ಯವಾದಗಳು ಮಾತಾಜಿ. ಕರ್ತ ಅಲ್ಲ ಮಾತಾಜಿ, ಕರ್ತು. ನ ಕಶ್ಚಿತ್ ಕರ್ತುಮರ್ಹತಿ. ಸರಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಶ್ಲೋಕ 17 ಓದಿ. ನಿಹಾರಿಕಾ ಮಾತಾಜಿ ಶ್ಲೋಕ 17 ಓದಿ. ನಿಹಾರಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಮಂಜುಳಾ ಮಾತಾಜಿ ಓದಿ ಮಾತಾಜಿ. 17 ಶ್ಲೋಕ 17 ಹೋಯ್ತು ಸ್ಕ್ರೀನ್. ಶ್ಲೋಕ 17 ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ ಮರ್ಹತಿ. ಸರಿ ಮಾತಾಜಿ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 18 ಓದಿ. ನಿಹಾರಿಕಾ ಮಾತಾಜಿ. ಮಾತಾಜಿ 18ನೇ ಶ್ಲೋಕನ ಮಾತಾಜಿ. ಮಾತಾಜಿ. ಅಂತವಂತ ಇಮೆ ದೇಹ ನಿತ್ಯ ಸೌಖ್ಯ ಶರೀರಿಣಃ ಅಣಶೀನೋ ಪ್ರಮೇಯಸ್ಯ ತಸ್ಮಾದಂ ಯದ್ಯಸ್ವ ಭಾರತ. ಎಲ್ಲ ಲೈನು ಸ್ವಲ್ಪ ತಪ್ಪಾಯ್ತು ಮಾತಾಜಿ. ಅಂತವಂತ ಇಮೆ ದೇಹ ಹೇಳಿ ಮಾತಾಜಿ. ಅಂತವಂತ ಇಮೆ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ತಸ್ಮಾದಂ ಯುಧ್ಯಸ್ವ ಭಾರತ. ತಸ್ಮಾತ್ ಯುಧ್ಯಸ್ವ ಭಾರತ. ತಸ್ಮಾತ್ ಯುಧ್ಯಸ್ವ ಭಾರತ. ಕರೆಕ್ಟ್. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ ಓದಿ. 18ನೇದು ಶ್ಲೋಕ 18 ಹಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಸೀನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಓದಿ 18ನೇ ಶ್ಲೋಕ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅಂತವಂತ ಹಿಮೇ ದೇಹಾಃ
ನಿತ್ಯಶೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಮತ್ತೆ ಎರಡನೇ ಲೈನು ಶರೀರಿಣಃ, ಶರೀರಣಃ ಅಂದ್ರೆ ಶರೀರಿಣಃ. ಆಮೇಲೆ ಮೂರನೇ ಲೈನು ಪ್ರಮೇಯಸ್ಯ, ದೀರ್ಘ ಇದೆ ಮೇಗೆ. ಅವಿನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಓದಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಓದಿ 18ನೇ ಶ್ಲೋಕ. ಹರೇ ಕೃಷ್ಣ. ಹಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಯುಧ್ಯಸ್ವ ಭಾರತ. ತಸ್ಮಾದ್ಯುಧ್ಯಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 17 ಮಾತಾಜಿ. ಶ್ಲೋಕ 18 ಓದಿ ಮಾತಾಜಿ ನೀವು. ಶ್ಲೋಕ 18. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 17 ಓದಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 18 ಅಲ್ವಾ? 17 ಓದಿ ಮಾತಾಜಿ. 17 ಓಕೆ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ಶ್ಲೋಕ 17 ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿನೋದ್ ಪ್ರಭುಜಿ. ವಿನೋದ್ ಪ್ರಭುಜಿ ಲೀವ್ ಆದ್ರು. ಇನ್ನು ಯಾರು ಓದ್ಲಿಲ್ಲ? ಹರೇ ಕೃಷ್ಣ. ಇನ್ನು ಯಾರು ಬಾಕಿ ಇದ್ದಾರೆ? ಪೂರ್ಣಿಮಾ ಮಾತಾಜಿ ಓದ್ತೀರಾ ಒಂದು ಶ್ಲೋಕ? 18ನೇ ಶ್ಲೋಕ. ಓದ್ತೀನಿ ಮಾತಾಜಿ. ಓದಿ. ಹಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಮತ್ತೆ ದೇಹಾಹ ದೀರ್ಘ ಹಕಾರ ಇದೆ ಅಲ್ಲಿ. ಆಮೇಲೆ ಅನಾಶಿನೋ ಪ್ರಮೇಯಸ್ಯ ದೀರ್ಘ ಹೇಳಿ. ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಯುಧ್ಯಸ್ವ ಭಾರತ. ತಸ್ಮಾತ್ ಯುಧ್ಯಸ್ವ ಭಾರತ. ಹಾಗೆ ಯಾವತ್ತದು ಇರೋದು? ಹರೇ ಕೃಷ್ಣ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಓದಿ. ಎಲ್ಲರೂ ಓದಿ ಆಯ್ತಾ? ಇನ್ನು ಎಲ್ಲರೂ ಓದಿ ಆಯ್ತಾ? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಓದಿ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಧನ್ಯವಾದಗಳು ಮಾತಾಜಿ. ಶರೀರಿಣಃ. ಶರೀರಣಃ ಅಂದ್ರೆ ಶರೀರಿಣಃ. ಹೌದಾ? ಶರೀರಿಣಃ. ಮಾತಾಜಿ ಓದಿ ಮಾತಾಜಿ. ಮಲ್ಲಜಮ್ಮ ಮಾತಾಜಿ ಓದ್ಲಿಲ್ಲ ಮಾತಾಜಿ. ಒಂದ್ ನಿಮಿಷ. ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ದು ಓದ್ಲಿ ಮಾತಾಜಿ? 17 ಓದಿ ಮಾತಾಜಿ ನೀವು. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯ
ಸ್ವಾಸ್ಯ ನ ಕರ್ಚಿತ್ ತರ್ತು ಮಹತಿ ಮರತಿ ನಾ ಕರ್ಚಿತ್ ಮತ್ತಜ್ಜಿ ಹೇಳಿ ಅದೊಂದ್ ಲೈನು. ನಾ ಕಶ್ಚಿತ್ ಕರ್ತುಮರ್ಹತಿ. ನಾ ಕರ್ಚಿತ್ ಕರ್ತುಮರ್ಹತಿ. ವಿನಾಶಮವ್ಯಯಸ್ಯಾಸ್ಯ. ಸ್ಯಾಸ್ಯ. ಪ್ರಾಕ್ಟೀಸ್ ಮಾಡ್ತೀನಿ ಮಾತಾಜಿ. ಮಾಡಿ ಮಾತಾಜಿ ಮಾಡಿ. ಹರೇ ಮಾತಾಜಿ ಎಲ್ಲದು ಓದಿ ಆಯ್ತು. ಹರೇ ಕೃಷ್ಣ ಎಲ್ಲದು ಓದಿ ಆಯ್ತಲ್ವಾ? ಇನ್ಯಾವ್ದಾದ್ರು ಇನ್ಯಾಗನ ಇಂಟ್ರೆಸ್ಟ್ ಇದ್ರೆ ಓದಿ. ಇಂಟ್ರೆಸ್ಟ್ ಇದೆಯಾ ಮಾತಾಜಿ? ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17 ಓದ್ಬೇಕು ಅನ್ಕೊಂಡಿನಿ. ಲಾಸ್ಟ್ ಲೈನ್ ಬರ್ತತ ಇಲ್ಲ ಅಂತ ಟ್ರೈ ಮಾಡೋಣ. ಓದಿ ಮಾತಾಜಿ, ಹೇಳಿ ಮಾತಾಜಿ. ಶ್ಲೋಕ 17 ಅವಿನಾಶಿತು ತದ್ವಿದ್ಧಿ ಯೇನ ಸರ್ವವಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಸರಿ ಮಾತಾಜಿ. ಚೆನ್ನಾಗಿ ಬಂತು ಮಾತಾಜಿ, ಚೆನ್ನಾಗಿ ಬಂತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಲಾಸ್ಟ್ 1 minute ಯಾರು ಹೇಳ್ತೀರಾ ಹೇಳಿ, ಇಲ್ಲದ್ರೆ ವಿ ವಿಲ್ ಕ್ಲೋಸ್ ಇಟ್ ಫಾರ್ ಟುಡೇ. ಅಟೆಂಡೆನ್ಸ್ ಹಾಕಿ ಮಾತಾಜಿ. ಅಟೆಂಡೆನ್ಸ್ ಎಲ್ಲರೂ ಹಾಕಿ ದಯವಿಟ್ಟು. ನೋಡಿ ಮಾತಾಜಿ ಹಾಕಿ, ಅಟೆಂಡೆನ್ಸ್ ಎಲ್ಲದೂ ಹಾಕಿ. ಓಕೆ, ಯಾರು ಇಲ್ಲ ಅನ್ಸುತ್ತೆ ಮಾತಾಜಿ. ಕ್ಲೋಸ್ ಮಾಡೋಣ. ಅಟೆಂಡೆನ್ಸ್ ಹಾಕದವನು ಹಾಕಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಮತ್ತೆ ನಾವು ಮಂಡೇ ನೆಕ್ಸ್ಟ್ ಸೋಮವಾರ ದಿವಸ ಎಲ್ಲರೂ ಸೇರೋಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರವೀಣ ಮಾತಾಜಿ, ನಿಮ್ಗೂ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನೀವೇ ನಮ್ಗೆಲ್ಲ ನನಗ್ ಸ್ಫೂರ್ತಿ. ಹೌದು ಮಾತಾಜಿ, ಬಹಳ ಚೆನ್ನಾಗಿದೆ. ನನಗೆ ಸ್ಫೂರ್ತಿ ಆಗತ್ತದು. ಖುಷಿ ಚೆನ್ನಾಗಿದೆ ಮಾತಾಜಿ. ಎಷ್ಟು ಸತಿ ಹೇಳ್ಕೊಡ್ತೀರಲ್ಲ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಎಲ್ಲರೂ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಹೇಳ್ತೀರಾ, ಅದೇ ನಂಗೆ ಖುಷಿ ಆಗ್ತಾ ಇದೆ. ಪರವಾಗಿಲ್ಲ, ನಾನು ಸರಿ ಹೇಳ್ಕೊಡ್ತಾ ಇದ್ದೀನಿ ಅಂತ. ತುಂಬಾ ಚೆನ್ನಾಗಿ ಹೇಳಿಕೊಡ್ತಾ ಇದ್ದೀರಿ ಮಾತಾಜಿ. ನಿಜವಾಗಿ ತುಂಬಾ ಚೆನ್ನಾಗಿ. ಅಷ್ಟು ಕಷ್ಟ ಇರೋ ಅಷ್ಟು ಕಷ್ಟ ಇರೋ ಸಂಸ್ಕೃತದ ಪದಗಳೆಲ್ಲ ಈಸಿಯಾಗಿ ಬರ್ತಾ ಇದೆ ಮಾತಾಜಿ. ಅದೇ ಸ್ವಲ್ಪ ಅಷ್ಟು 2 ಸತಿ 3 ಸತಿ ಫುಲ್ ಶ್ಲೋಕ. ಅದೇ 5 ಸತಿ ಹೇಳ್ಕೊತೀವಲ್ಲ. ಅದೇ ಇದು ಈ ಶ್ಲೋಕದ ಕ್ಲಾಸ್ ಪರ್ಪಸ್ ಅದಲ್ವಾ, ಎಲ್ಲರಿಗೂ ಬರ್ಬೇಕು. ಎಲ್ಲಾನು ಈಸಿ ಬರುತ್ತೆ. ಫ್ಲೂಯೆಂಟ್ ಆಗಿ ಓದ್ಬೇಕು, ಆತರ ಹೇಳ್ಬೇಕು, ಆತರ ತಯಾರಾಗ್ಬೇಕು ಅಂತಾನೆ ಇದ್ರ ಉದ್ದೇಶ. ಧನ್ಯವಾದ ನಿಮ್ಗೆಲ್ರಿಗೂ ಧನ್ಯವಾದ. ನಿಮ್ಮಿಂದ ನನಗೂ ಚಾನ್ಸ್ ಸಿಕ್ತು. ನಾನು ನಿಮ್ ಜೊತೆ ಕಲಿತಾ ಇದ್ದೀನಿ ಕೆಲವು ಅಕ್ಷರಗಳು. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ ಮಾತಾಜಿ, ಎಲ್ರಿಗೂ ಧನ್ಯವಾದ. ಧನ್ಯವಾದ ಪ್ರಭುಜಿನ ಮಾತಾಜಿನ. ನಂಗೆ ಪುಟ್ಟ ಮಕ್ಕಳು ಮಾತಾಡಿದ್ರೆ ಪ್ರಭುಜಿನ ಮಾತಾಜಿನ ಗೊತ್ತಾಗಲ್ಲ. ಇಬ್ರದು ವಾಯ್ಸು ಒಂದೇ ತರ ಇರುತ್ತೆ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ.